ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ವಿಡಿಯೋದಲ್ಲಿ ನೀವು ಶ್ರಾವಣ ಶುಕ್ರವಾರದ ಲಕ್ಷ್ಮೀ ಶೋಭಾನೆ ನಂತರ ಭೋಜನ ಶಾಲೆ ದೇವರ ನೆಲದಲ್ಲಿ ಊಟ ನೋಡ್ಕೊಂಡು ಬಂದಿದ್ದಾನೆ. ಶ್ರಾವಣ ಶುಕ್ರವಾರ ಈ ಸಲ 5 ಶುಕ್ರವಾರ ಬೇರೆ ಬಂದಿತ್ತು. ಎಲ್ಲರೂ ಲಕ್ಷ್ಮೀ ಶೋಭಾನೆ ಹೇಗೆ, ಆನಂತರ ಪಾಲಯಾಚ್ಯುತ ಅಂದರೆ ಕೃಷ್ಣಾಷ್ಟಕ, ವಾದಿರಾಜ ರಚಿಸಿದ್ದು ಕೃಷ್ಣಾಷ್ಟಕ, ನೆಕ್ಸ್ಟು ಶ್ರೀಶ ಗುಣದರ್ಪಣ ಸ್ತೋತ್ರ, ಭಾಗ್ಯದ ಲಕ್ಷ್ಮೀ ಬಾರುವ, ಮಹಾಲಕ್ಷ್ಮಿ ಅಷ್ಟಕ ಎಲ್ಲ ಹೇಳಿ ಮುಗಿಸ್ತಾರೆ. ಸ್ವಾಮೀಜಿ ಬಂದು ಅವ್ರ ದೇವರನ್ನು ತಗೊಂಡ್ಬಂದು ಅಂದರೆ ಶಾಲೆಗ್ರಾಮ ಎಲ್ಲ ತರ್ತಾರೆ ಅನಿಸುತ್ತೆ, ತಂದು ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ಮಾಡಿದ್ರೆ ಸ್ವಾಮೀಜಿ ನಮಗೆ ಮಂತ್ರಾಕ್ಷತೆ ಕೊಡ್ತಾರೆ, ಪ್ರಸಾದ ಮತ್ತು ಮಂತ್ರಾಕ್ಷತೆ. ಆದರೆ ಚಿಕ್ಕ ಫಲಾರದ ವ್ಯವಸ್ಥೆ ಇರುತ್ತೆ ಅಲ್ಲಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಬರ್ತಾರೆ. ಈ ವಾರದಲ್ಲಂತೂ ಸಖತ್ತು ಜನ ಬಂದಿದ್ದರು. ಕಳೆದ ವಾರ ಅಷ್ಟಮಿ ಇದ್ದ ಕಾರಣ ಜಾಸ್ತಿ ಜನ ಇರಲಿಲ್ಲ, ಎಲ್ಲ ಅಷ್ಟಮಿ ಪ್ರಿಪರೇಷನ್ ಆದ ಕಾರಣ ಜಾಸ್ತಿ ಜನ ಇರಲಿಲ್ಲ. ಈ ವಾರ ತುಂಬ ಜನ ಇದ್ದರು. ಅದರ ಮಾರನೆಂದು ಶನಿವಾರ ಶ್ರಾವಣ ಶನಿವಾರ ನೆಲದಲ್ಲಿ ಊಟ ಅನ್ನೋದು ತುಂಬ ತುಂಬ ಪ್ರಸಿದ್ಧಿ, ತುಂಬ ಫಲದಾಯಕ ಕೂಡ. ಎಷ್ಟೋ ಜನ ತಮ್ಮ ಹರಕೆಗಳನ್ನು ಹೊತ್ತು ಅಲ್ಲಿ ಊಟ ಮಾಡ್ಕೊಂಡು ಹೋಗೋರು ಇರ್ತಾರೆ. ಎಷ್ಟೋ ಜನ ಹುಷಾರಿಲ್ಲದವರು, ಆಪ್ರೇಷನ್ ಆಗಬೇಕಾದವರು, ಮಕ್ಕಳಿಗೆ ಕೆಲಸ ಬೇಕಂದವರು, ಮದುವೆ ಆಗಬೇಕು ಅಂತ ಅನಿಸಿದವರು ಎಲ್ಲರೂ 3 ದಿನ ನೆಲದಲ್ಲಿ ಊಟ, 4ನೇ ದಿನ ಎಲೆಯಲ್ಲಿ ಊಟ ಮಾಡಿಬಿಟ್ಟು ರಂಗಪೂಜೆ ಕೊಟ್ಟು ಪ್ರಸಾದ ತಗೊಂಡು ಹೋಗ್ತಾರೆ. ತುಂಬ ವಿಶೇಷ ಅಲ್ಲಿ. ಕಳೆದ ಪರ್ಯಾಯದಲ್ಲಿ ಕೂಡ ಜಾಸ್ತಿ ಜನ ಬರ್ತಾಯಿಲ್ಲ. ಆದ್ರೂ ನಂದು ಆಪ್ರೇಷನ್ ಆದಾಗ ನಾನು ಅದೇ 3 ನೆಲ 1 ಎಲೆ ಅಂತ ಊಟ ಮಾಡ್ಕೊಂಡು ಹೋಗಿ ಆಪ್ರೇಷನ್ ಆದಾಗ ತುಂಬ ಭಯ ಆಗಿತ್ತು. ಆದರೂ ಅದನ್ನ ಸಾವರಿಸ್ಕೊಂಡು ನೋಡಿ ದೇವ್ರು ನಮ್ಮನ್ನು ಕಾಪಾಡ್ದ ನೋಡಿ. ಅಪ್ಪ ಅಮ್ಮ ಬರೋಂಗಿಲ್ಲ, ಯಾರೂ ಬರೋಂಗಿಲ್ಲ. ನಮ್ಮ ಕೊನೆಗೆ ನನ್ನ ತಮ್ಮನ ಹೆಂಡತಿ, ನನ್ನ ಫ್ರೆಂಡ್ ಎಲ್ಲ ಬಂದು ಒಂದು ಆಪ್ರೇಷನ್ ಎಲ್ಲ ಕರೆಕ್ಟಾಗಿ ಆಗೋಯ್ತು ನೋಡಿ. ಇವಾಗ ಚೆನ್ನಾಗೇ ಇದ್ದೀನಿ, ಖುಷಿ ಆಗುತ್ತೆ ನೋಡಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೋ ಜನ ಹೇಳೋದು ನಾನು ಕೇಳಿದ್ದೇನೆ, ಭೋಜನ ಶಾಲೆಯಲ್ಲಿ ಊಟ ಮಾಡಿದವರು ಯಾರೂ ಹಾಳಾಗೋದಿಲ್ಲ, ಎಲ್ಲರೂ ನೆಲದಲ್ಲಿ. ಶನಿವಾರ ಅಂತೂ ಸಾಧಾರಣ ಒಂದು 90% ಜನ ನೆಲದಲ್ಲಿ ಊಟ ಮಾಡ್ತಾರೆ. ಅಲ್ಲಿ ಊಟ ಮಾಡಿಕೊಂಡು ಶಾಲೆಗೆ ಹೋಗೋರು ತುಂಬ ಜನ, ಸುತ್ತಮುತ್ತಲ ಶಾಲೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಆಮೇಲೆ ಎಷ್ಟೋ ಶಾಲೆಗಳಿಗೆ ಅಲ್ಲಿ ಫ್ರೀ ಊಟನ ಕೃಷ್ಣ ಮಠದಿಂದ ಕಳಿಸ್ತಾ ಇದ್ದಾರೆ. ಇತ್ತೀಚೆಗೆ ಸ್ಟಾರ್ಟ್ ಆಗಿದ್ದು ಮಧ್ಯಾಹ್ನದ ಬಿಸಿ ಊಟ ಪ್ರೋಗ್ರಾಮ್ ನಮ್ಮ ರಾಜ್ಯ ಸರ್ಕಾರದ್ದು. ಇದು ಸಾಧಾರಣ ಕಳೆದ ಪರ್ಯಾಯ ಅಂದರೆ ಪಲಿಮಾರು ಪರ್ಯಾಯ ಲಾಸ್ಟ್ ಆಯಿತು ನೋಡಿ 2018ರಿಂದ 2020 ತನಕ. ಅದಕ್ಕಿಂತ ಮುಂಚೆ 14 ವರ್ಷದಕ್ಕಿಂತ ಮುಂಚೆನೇ ಅವರು ಸ್ಟಾರ್ಟ್ ಮಾಡಿದಂಥ ಬಿಸಿ ಊಟದ ಪದ್ಧತಿ. ಕೃಷ್ಣನಿಗೆ ವಜ್ರ ಕವಚ ಅಲಂಕಾರ ಮಾಡಿಬಿಟ್ಟು ವಜ್ರ ಕವಚ ಹಾಕಿ ಅಲಂಕಾರ ಮಾಡಿದ್ದಕ್ಕೆ ಎಷ್ಟು 10-15 ಸಾವಿರ ರೂಪಾಯಿಯನ್ನು ತಗೊಳ್ತಾರೆ. ಆ ದುಡ್ಡನ್ನು ಅನ್ನದಾನಕ್ಕಿಂತ ಬಳಸ್ತಾ ಇದ್ದರು ಪಲಿಮಾರ್ ಸ್ವಾಮಿಗಳು. ಬಿಸಿ ಊಟದ್ದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ಇತ್ತೀಚೆಗೆ ಅಲ್ವ ರಾಜ್ಯ ಸರ್ಕಾರದಲ್ಲಿ, SM ಕೃಷ್ಣ ಸರ್ಕಾರದ ನಂತರ. ಆದರೆ ಪಲಿಮಾರ್ ಶ್ರೀಗಳು ಇನ್ನು 14-20 ವರ್ಷ ಆಗಿರ್ಬೋದು, 20 ವರ್ಷಕ್ಕಿಂತ ಮುಂಚೆನೇ ಆರಂಭಿಸಿದ್ದು. ನಮಗೆ ಅದಕ್ಕೂ ಒಂದು ಹೆಮ್ಮೆಯ ಸಂಗತಿ ತಾನೆ. ಕೃಷ್ಣದೇವರ ಪ್ರಸಾದ ಎಲ್ಲ ಮಕ್ಕಳಿಗೆ ಒಂದು ತಲುಪುತ್ತೆ ಅನ್ನೋದು ತುಂಬ ಖುಷಿಯ ಸಂಗತಿ. ಇವತ್ತಿಗೂ ಅಷ್ಟೇ ಎಷ್ಟೋ ಜನ ಅಲ್ಲಿ ಊಟ ಮಾಡಿ ರಂಗಪೂಜೆ ಕೊಟ್ಟು ಖುಷಿಯಾಗಿ ಹೋಗ್ತಾರೆ. ಯಾವುದೋ ಊರಿಂದ ಎಲ್ಲ ಬರ್ತಾರೆ ರಂಗಪೂಜೆ ಕೊಡಲಿಕ್ಕೆ. ಒಟ್ಟು ಭೋಜನ ಶಾಲೆ ಆಂಜನೇಯ ದೇವರದ ನಮಗೆಲ್ಲ ಅಚ್ಚುಮೆಚ್ಚಿನ ದೇವರು. ನೀವು ಬನ್ನಿ, ಎಲ್ಲ ಇಲ್ಲಿ ಊಟಕ್ಕೆಲ್ಲ ಏನು ಫೀಸು ದುಡ್ಡು ಗಿಡ್ಡು ಏನೂ ಇಲ್ಲ. ಆರಾಮ್ಸೆ ದೇವರ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ. ಶನಿವಾರ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ, ಅದು ಶ್ರಾವಣ ಶನಿವಾರ ತುಂಬ ಜಾಸ್ತಿ ಇರ್ತದೆ. ನೆಕ್ಸ್ಟ್ ಇನ್ನು ವಾರನೂ ಶನಿವಾರ ಏಕಾದಶಿ ಒಂದು ಇರೋದಿಲ್ಲ ಊಟ, ಬಾಕಿ ದಿವಸ ಎಲ್ಲ ಊಟ ಇರ್ತದೆ. ಸಾಧಾರಣ ಒಂದು 12 ಗಂಟೆಗೆ ಸ್ಟಾರ್ಟ್ ಆದರೆ 3 ಗಂಟೆ ತನಕ ಊಟ ಇರ್ತದೆ. ಯಾರು ಬೇಕಾದರೂ ಬಂದು ಊಟ ಮಾಡಿಕೊಂಡು ಹೋಗಿ. ಅನ್ನ ಸಾರು ಸಾಂಬಾರು ಒಂದು ಚಟ್ನಿ ಇರ್ತದೆ, ಮತ್ತು ಪಾಯಸ ನಾರ್ಮಲ್ ಆಗಿರ್ತದೆ. ಇವತ್ತು ಮಾತ್ರ ಶ್ರಾವಣ ಕೊನೆ ಶನಿವಾರ ಅಂತ ಅಂದ್ಬಿಟ್ಟು ಇದು ದೋಸೆ ಇದೆಲ್ಲ ಇತ್ತು, ಮಡ್ಡಿ ಹಯಗ್ರೀವ ಮಡ್ಡಿ ಇತ್ತು, ಆ್ಯಸ್ ಯೂಶ್ವಲ್ ಹಾಲು ಪಾಯಸ ಇತ್ತು. ದೇವರ ಅಲಂಕಾರ ನೋಡ್ಕೊಂಡು ಬಂದ್ರಲ್ವ, ತುಂಬ ಚೆನ್ನಾಗಿತ್ತು. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಯಾರಿಗಾದ್ರೂ ಗೊತ್ತಿಲ್ಲದವ್ರಿಗೆ ಈ ವಿಷಯನ ಶೇರ್ ಮಾಡಿಕೊಳ್ಳಿ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಇರೋರಿಗೆ ಸಾಧಾರಣ ಎಲ್ರಿಗೂ ಈ ವಿಷಯ ಗೊತ್ತು. ನಾನು ಮುಂಚಿಂದಲೂ ಎಲ್ಲರೂ, ಈಗ ನನಗೆ ಇನ್ನೊಬ್ರು ಹೇಳ್ತಾನೆ ಗೊತ್ತಾಗಿದೆ, ಮುಂಚಿಂದ ಹಾಗೆ ನಾನು ಹೋಗ್ತಾ ಬಂದಿದ್ದು. ಹೇಗಾಯಿತು ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ವೀಡಿಯೋನ ನೋಡ್ತಾ ಇದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮಾಡಲಿಕ್ಕೆ, ಇನ್ನೂ ತುಂಬ ಹೊಸ ವೀಡಿಯೋಗಳನ್ನು ಮಾಡಲಿಕ್ಕೆ ನನಗೂ ಇನ್ಸ್ಪೈರ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಅದೊಂದು ಮಾಡಿಬಿಡಿ. ಧನ್ಯವಾದ.